ನನ್ನ ಹೆಸರು ದಿನೇಶ್ ಅತ್ತವರ. ನಾನೊಂದು ಬೆಂಗರೆ ಅವರಿಗೆ ದೇವಸ್ಥಾನಕ್ಕೆ ಇದು ಕುರಾಳ್ಬೇಕು ಹೇಳಿದರು. ಇಲ್ಲಿಂದನೇ ಕೊಂಡು ಹೋಗೋದು ನಾನು. ಇದು ಕಿಶನ್ ಅವ್ರದ್ದು ಗದ್ದೆ. ಫ್ರೀ ಕೊಡೋದು, ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಮತ್ತು ಕಟ್ ಮಾಡಿ ಕೊಡೋದು ಮುಸ್ಲಿಮು, ಹಿಂದೂಗಳಿಗೆ ಕೊಡೋದು ಹೆಚ್ಚು. ಮತ್ತು ಅವರ ಚರ್ಚಿಗೆ ಸ್ವಲ್ಪ ಕೊಂಡು ಹೋಗ್ತಾರೆ. 25 ಚರ್ಚಿಗೆ ಉಂಟು. ಮತ್ತು ಕಟ್ಟು ಮಾಡೋದು ನೋಡಿ, ಒಂದು 10 ಪೈಸೆ ತಗೊಳ್ಳೋದಿಲ್ಲ ಅವರು ಯಾರ ಹತ್ರ. ನಾವು ಬಂದು ಒಂದು 10-15 ಕಟ್ಟು ನಾವು ಕೊಂಡು ಹೋಗ್ತೇವೆ. ಈ ಉಚಿತವಾಗಿ ನೀಡುವಂಥ ತೆನೆಯನ್ನು ಪ್ರತಿ ಮನೆಯವರು ಕೂಡ ತಗೊಂಡು ಹೋಗಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಾವು ಭಗವಂತನು ಅವರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಹಾರೈಸಲಿ ಎಂದು ನಾನು ಚೌತಿ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಎಂಕ್ಲು ಇಲ್ಲಡಪತ್ತೊಂದು ಹೋಗ್ತೀನಿ. ಇಲ್ಲಡಪತ್ತು ಬಂದು ಎಂಕ್ಲು ಗಣಪತಿ ಪೂಜೆ ಪೂರ ನುಮ್ಮಂಥದ್ದು ಗಣಪತಿ ಇದು ಆಯ್ತು ಒಟ್ಟಿಗೆ ನೇಕು ಪೂಜೆ ಮಲ್ತದ್ದು. ಈ ಕಾರ್ಯಕ್ರಮ ಸರಿಸುಮಾರು 18 ವರ್ಷದಿಂದ ನಮ್ಮ ಹರ್ಬರ್ಟ್ ಡಿಸೋಜ ಅವರ ನೇತೃತ್ವದಲ್ಲಿ ಅವರ ಈ ಗದ್ದೆಯಿಂದ ಬೆಳೆದ ಈ ತೆನೆಯನ್ನು ನಾವು ಎಲ್ಲರಿಗೂ, ಈ ಹರ್ಬರ್ಟ್ ಡಿಸೋಜನವರು ಎಲ್ಲರಿಗೂ ಉಚಿತವಾಗಿ ಏನೂ ಅಪೇಕ್ಷೆ ಮಾಡದೆ ಇದನ್ನು ನಮಗೆ ಹಂಚ್ತಾ ಇದ್ದಾರೆ.